ಉಡುಪಿಯ ಕಿರಿಯ ಶ್ರೀ ಪೇಜಾವರ ವಿಶ್ವಪ್ರಸನ್ನ ಸ್ವಾಮೀಜಿಯವರು ಪ್ರಾಣಿ ಪ್ರಿಯರು. ಅದರಂತೆ ಉರಗ ಪ್ರೇಮಿ ಕೂಡ. ಈ ಹಿಂದೆ ಕೂಡ ಕ್ಷೇತ್ರ ವಠಾರದಲ್ಲಿ ಕಾಣಿಸಿಕೊಂಡ ಹಾವುಗಳನ್ನ ಹಿಡಿದು ಹೇಗೆ ಸುರಕ್ಷಿತವಾಗಿ ಕಾಡಿಗೆ ಬಿಡಬಹುದು ಎನ್ನುವ ವಿಚಾರದಲ್ಲಿ ಶ್ರೀಗಳು ಹೇಳಿದ್ದಾರೆ. ಇದೀಗ ಇವರ ಇನ್ನೊಂದು ವಿಡಿಯೋ ವೈರಲ್ ಆಗಿದೆ. ತೆಂಗಿನ ಗರಿ ಇಲ್ಲವೇ ಪೊರಕೆ ಕಡ್ಡಿಯನ್ನ ಉರುಳಿನ ಮಾದರಿಯಲ್ಲಿ ಮಾಡಿ ಅದನ್ನ ಹಾವಿನ ಮಧ್ಯಭಾಗದಲ್ಲಿ ಹಿಡಿದು ಸುಲಭವಾಗಿ ಮೇಲಕ್ಕೆ ಎತ್ತಿ ಅದರ ಗೋಣಿ ಚೀಲದಲ್ಲಿ ತುಂಬಿಸಿ ಸುರಕ್ಷಿತವಾಗಿ ಬೇರೆ ಕಡೆಗೆ ಬಿಡಲು ಸಾಧ್ಯವಾಗಲಿದೆ. ಹೀಗೆ ಪೊರಕೆ ಕಡ್ಡಿಯಿಂದ ಹಾವು ಹಿಡಿದ್ರೆ ಬಳಿಕ ಈ ಉರುಳನ್ನು ಕೂಡ ಸುಲಭವಾಗಿ ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯ ಅಂತ ವಿಶ್ವಪ್ರಸನ್ನ ಶ್ರೀಗಳು ಸ್ವತಃ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದ್ದಾರೆ. ಇದ್ದೇವೆ ಇಷ್ಟೇ. ಇದೀಗ ನೋಡಿ, ಅದರ ಮುಂಭಾಗದಲ್ಲಿ ಹಿಡಿದರೆ ಅದರ ಭಾರಕ್ಕೆ ಇದು ಹೀಗೆ ಗಟ್ಟಿಯಾಗಿ ಬಿಡುತ್ತೆ. ಗಟ್ಟಿಯಾಗಲಿಕ್ಕೆ ಉರುಳು ಯಾವುದೇ ಹಗ್ಗದಿಂದಲೂ ಮಾಡಬಹುದು. ಆದರೆ ಅದನ್ನು ಮತ್ತೆ ಪುನಃ ಬಿಡಿಸ್ಕೊಳ್ಬೇಕು ಅಂತಿದ್ರೆ ಆವಾಗ ಬೇರೆ ಯಾವ ಬಳ್ಳಿಯಿಂದ ಮಾಡಿದ್ರೆ ಸಾಧ್ಯ ಆಗುವುದಿಲ್ಲ. ಆದರೆ ಈ ಕಡ್ಡಿ ಮುಂಭಾಗ ತಳ್ಳಗೆ ಇರೋದರಿಂದಾಗಿ ಅದನ್ನು ಪುನಃ ನಾವು ನೆಲದಲ್ಲಿ ಇಟ್ಟ ಕ್ಷಣ ಅದು ಬಿಟ್ಟುಕೊಳ್ಳುತ್ತೆ. ಗಮನಿಸಿ ಗಮನಿಸಿ. ಇದನ್ನೀಗ ನೀವು ಒಂದು ಬಕೆಟಿಗೋ ನೋಡಿ ಹೀಗೆ ಒಂದು ಚೀಲಕ್ಕೋ ಹಾಕೊಂಡ್ರೆ ಕೆಲಸ ಮುಗಿದೋಯ್ತು, ಸುಲಭ ಆಗೋಯ್ತು. ಈಗ ನೋಡಿ, ಇನ್ನೊಂದು ನೋಡಿ, ನಾನು ಕೆಳಗಿರ್ತೇನೆ, ಆವಾಗ ಅದು 얘가 닥들래?